ಲಚ್ಚು ಲಚ್ಚು ದೊಡ್ಡ ಇಟ್ಕೊಂಡೋದ್ರು ನೋಡಿ ಒಳಗೆ. ಹೇಗೆ ಕಾಣ್ತದೆ ನಮ್ಮ ಲಚ್ಚಿಗೆ ಈ ಡ್ರೆಸ್? ಕಮೆಂಟ್ ಮಾಡಿ. ನಾನು ವಾಯ್ಸ್ ಇನ್ನೂ ಕೂಡ ಕ್ಲಾರಿಟಿ ಇರಲಿ ಅನ್ನುವಂತ ಕಾರಣಕ್ಕೆ ಮೈಕ್ ಬುಕ್ ಮಾಡಿದ್ದೆ ನಾನು. ಸೊ ಯಾವ ಮೈಕ್ ಹೇಗೆ ವರ್ಕ್ ಆಗುತ್ತೆ, ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ತೋರಿಸ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ. ಜೊತೆಗೆ ಒಂದು ಪಾರ್ಸೆಲ್ ಬಂದಿದೆ. ಅಂದ್ರೆ ಮಗುವಿಗೆ ನಾನು ಒಂದು ಬುಕ್ ಮಾಡಿದ್ದೆ ಮೀಶೋ ಅಲ್ಲಿ. ಸೊ ಅದು ಬಂದಿದೆ. ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡ್ತೇನೆ ಇವತ್ತಿನ ಬ್ಲಾಗ್ ಅಲ್ಲಿ. ಅಂಡ್ ಇದು ಹೇಗೆ ಕಾಣ್ತದೆ ಲಚ್ಚಿಗೆ ಅಂತ ಕೂಡ ವಿಡಿಯೋ ಮಾಡ್ತಿದ್ದೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್, ಇವತ್ತು ಫಸ್ಟಿಗೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಲಂಚ್ಗೆ ಹಾಕಿ ನೋಡ್ತೇನೆ ಹೇಗೆ ಕಾಣಿಸ್ತಾಳೆ ಅಂತ. ನೀವೇ ಒಂದು ಕಮೆಂಟ್ ಮಾಡಿ. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋ ಬನ್ನಿ. ಎಸ್, ಇದು ನಾನು ಮೀಶೋಯಿಂದ ಈ ಒಂದು ಡ್ರೆಸ್ ಅನ್ನ ಪರ್ಚೇಸ್ ಮಾಡಿರುವಂತದ್ದು. ಸುಮ್ಮನೆ ಒಂದ್ಸಲ ನೋಡುವ ಮಗುವಿಗೆ ಹೇಗೆ ಕಾಣಿಸ್ತೆ ಹಾಗೆ ಹೀಗೆ ಅಂತ. ಸೊ ಇದರ MRP ಎಷ್ಟು ಅಂತ ಗೊತ್ತಿಲ್ಲ, ಬಟ್ ನನ್ಗೆ ಇದು ಸಿಕ್ಕಿರುವಂತದ್ದು ಜಸ್ಟ್ 132 ರುಪೀಸ್ಗೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿ ನೋಡಿ ರೇಟ್ ನೋಡ್ಬೋದು ನೀವು, 137 ರುಪೀಸ್ ಆಯ್ತಾ. ಸೊ ಅದೆಲ್ಲ ಕಾಯಿನ್ಸ್ ಅದಿದು ಅಂತ ಸೇರಿ ಅದಕ್ಕಿಂತ ಕೂಡ ಲೆಸ್ ಆಗಿದೆ. ಡೈಲಿ ವೇರ್ಗೆ ಏನು ತೊಂದರೆ ಇಲ್ಲ, ಆದರೆ ವೈಟ್ ಆಯಿತು ಅಂತ ಅಷ್ಟೇ. ಬಟ್ ಎಲ್ಲಿಗಾದ್ರೂ ಹೋಗುವಾಗ ಡಿಫ್ರೆಂಟ್ ಆಗಿರಲಿ ಡ್ರೆಸ್ ಅಂತ ಇದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಡೀಟೇಲ್ ಇದೆ ನೋಡಿ. ಲಚ್ಚು ಲಚ್ಚು ದೊಡ್ಡ ಇಟ್ಕೊಂಡೋದ್ರು ನೋಡಿ ಒಳಗೆ. ಹೇಗೆ ಕಾಣ್ತದೆ ನಮ್ಮ ಲಚ್ಚಿಗೆ ಈ ಡ್ರೆಸ್? ಕಮೆಂಟ್ ಮಾಡಿ. ಇವಳ ನಾನು ಆಟ ಆಡಿಸ್ಲಿಕ್ಕೆ ನನ್ನ ಅಮ್ಮನ ಹೆಲ್ಪ್. ಎಸ್, ನಾನು ಹೀಗೆ ಪರ್ಚೇಸ್ ಮಾಡಿದ್ದು ಮಗುವಿಗೆ ಒಂದು ಡ್ರೆಸ್ ತಕೊಳ್ಳುವ ಅಂತ, ಹೇಗಿದೆ ನೋಡುವ ಅಂತ. ಅಂಡ್ ತುಂಬಾ ಜನ ಮಕ್ಕಳ ತಾಯಂದಿರು ಇರ್ತೀರಲ್ವಾ, ಸೊ ಹಾಗಾಗಿ ನಿಮ್ಗೂ ಯೂಸ್ ಆದ್ರೆ ಆಗ್ಲಿ ಅನ್ನುವ ಕಾರಣಕ್ಕೆ ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದೆ. ಅಂಡ್ ಅವಳಿಗೆ ಕೂಡ ಹಾಕ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ಅಮ್ಮನ ಹತ್ರ ಎಲ್ಲ ಆಟ ಆಡಿಸಿ ಹೇಗಾದ್ರೂ ಫೈನಲಿ ಅವಳಿಗೆ ಹಾಕಿ ವಿಡಿಯೋ ಹಾಕಿದ್ದೇನೆ. ಸೊ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಅವಳು ಹೇಗೆ ಕಾಣಿಸ್ತಿದ್ಲು ಅಂತ. ಅಂಡ್ ಒಂದು ವೇಳೆ ನಿಮ್ಗೆ ಬೇಕು ಅಂತ ಇದ್ರೆ ನಂಗೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನಿಮ್ಗೆ ಲಿಂಕ್ ಏನಾದ್ರು ಕಳಿಸ್ತೇನೆ. ಆಲ್ಮೋಸ್ಟ್ ಎಲ್ಲರ ಹತ್ರ ನಂಬರ್ ಇದೆ ಅಲ್ವಾ. ಸೊ ನಂಗೆ ಮೆಸೇಜ್ ಮಾಡಿದ್ರು ಓಕೆ, ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ. ಮತ್ತೆ ನನಗೆ ತುಂಬಾ ಮಗಳಿಗೆ ಬೇರೆ ಬೇರೆ ಡ್ರೆಸ್ ಮಾಡ್ತಾ ಇರ್ತೇನೆ, ಹೇಗೆ ಕಾಣ್ತದೆ ನೋಡುವ ಅಂತ ಹೇಳಿ. ಸೊ ಒಂದು ವೇಳೆ ನಿಮ್ಗೆ ಎಲ್ಲಾ ಡ್ರೆಸ್ಗಳದ್ದು ಏನಾದ್ರು ಲಿಂಕ್ ಅಥವಾ ವಿಡಿಯೋ ಹಾಕಿ ಅಂತ ನೀವು ಹೇಳಿದ್ರೆ ಖಂಡಿತ ಹಾಕ್ತೇನೆ. ನಾನು ಯಾವ್ದೆಲ್ಲ ಡ್ರೆಸ್ ಪರ್ಚೇಸ್ ಮಾಡ್ತೇನೆ ಅದರದೆಲ್ಲ ಲಿಂಕ್ಗಳನ್ನ ನಿಮ್ಗೆ ಕೂಡ ಶೇರ್ ಮಾಡ್ತೇನೆ. ಇದನ್ನ ಮೀಶೋದಿಂದ ತಗೊಂಡಿರೋದು 132 ರೂಪಾಯಿ. 150 ಒಳಗೆ ಡ್ರೆಸ್ ತಗೊಳ್ಳುವ ಡೈಲಿ ವೇರ್ ಅಲ್ವಾ. ಸೊ ಫಂಕ್ಷನ್ ಅದಿದು ಅಂತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕ್ಯೂಟ್ ಕ್ಯೂಟ್ ಕಾಣ್ತಾರಲ್ಲ ಹೆಣ್ಮಕ್ಳಿಗೆಲ್ಲ, ಎಷ್ಟು ಡ್ರೆಸ್ ಇದ್ರೆ ಸಾಕಾಗಲ್ಲ. ಸೊ ಹಾಗಾಗಿ ಅದ್ ನಂಗೆ ಕಾಯಿನ್ಸ್ ಎಲ್ಲ ಲೆಸ್ ಆಗಿ ಎಷ್ಟು 120 ಸಿಕ್ಕಿದೆ ನಂಗೆ. ಅದರಲ್ಲಿ 132 ಅಂತ ಉಂಟು. ನಂಗೆ ಅದು ನೆನಪಿಲ್ಲ, ನಾನು ಬುಕ್ ಮಾಡಿ 1 ವಾರ ಆಯ್ತು. ಇನ್ನು 2-3 ಡ್ರೆಸ್ ಬರ್ಲಿಕ್ಕೆ ಉಂಟು. ಅಂಡ್ ಇನ್ನೊಂದು ವಿಷಯ ಏನ್ ಗೊತ್ತಾ, ಇನ್ನು ಕೆಲವರು ಕೇಳ್ಬೋದು ಈ ಬೇಬಿ ಡ್ರೆಸ್ ಸೊ ಅದು ಎಷ್ಟು ವರ್ಷ ತನಕ ಹಾಕ್ಬೋದು ಹಾಗೆ ಅಂತ. ಈಗ ನನ್ನ ಮಗಳಿಗೆ 11 ತಿಂಗಳು. ಇದು ಹುಟ್ಟಿದ ಮಗುವಿನಿಂದ ಹಿಡಿದು 1.5 ವರ್ಷ ಮಕ್ಕಳಿಗೆ ತನಕ ಅವೈಲೇಬಲ್ ಇದೆ ಈ ಡ್ರೆಸ್. ಸೊ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ. ಓಕೆ, ಇನ್ನು 2-3 ಡ್ರೆಸ್ ಬರ್ಲಿಕ್ಕೆ ಉಂಟು. ಸೊ ವೇಟ್ ಮಾಡ್ತಿದ್ದೇನೆ, ನೋಡುವ ಹೇಗೆ ಕಾಣ್ತದೆ ಅಂತ. ನಾವು ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ ಇಲ್ಲಿ ಅದನ್ನು ತಂದು ಅನ್ಬಾಕ್ಸಿಂಗ್ ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೇನೆ, ನಾನು ಈ ತರ ಅಪ್ಡೇಟ್, ಹೆಲ್ತ್ ಅಪ್ಡೇಟ್ ಅದೆಲ್ಲ ಬೇಡ ಅನ್ಸುತ್ತೆ ವಿಡಿಯೋ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಯಾಕೆ ಸುಮ್ನೆ ಇದ್ದದನ್ನೆಲ್ಲ ಬ್ಲಾಗ್ ಮಾಡಿದ್ರೆ ಹೇಗೆ, ಅದೆಲ್ಲ ಬೇಡ ಅಂತ ಆಯ್ತು. ಹಾಗಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದೇನೆ ಮಾತ್ರ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಜೋಡಿ ಕಾಂಟೆಸ್ಟೆಂಟ್ ಹಾಕಿದ್ದೆ ಅಲ್ವಾ, ಮತ್ತೆ ಹೇಳ್ಬಾರ್ದು ಯಾಕೆ ಲೇಟ್ ಆಯ್ತು ಏನೇ ಅಂತ. ಆ ಒಂದು ರೀಸನ್ಗಾಗಿ ಮಾತ್ರ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ದು ಹೊರತು ಮತ್ತೆ ಅದನ್ನ ಹೇಳುವ ಇಂಟೆನ್ಷನ್ ನಂಗಿರ್ಲಿಲ್ಲ ಹಾಸ್ಪಿಟಲ್ ಇದ್ದೇನೆ ಅಂತ. ಸೊ ನೋಡುವ, ನಾಳೆ ನಾಡಿದ್ರಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಮತ್ತೆ ಅಂಡ್ ಎಂತ ಗೊತ್ತುಂಟಾ, ಇನ್ನು ವಾಯ್ಸ್ ಇನ್ನೂ ಕೂಡ ಕ್ಲಾರಿಟಿ ಇರಲಿ ಅನ್ನುವಂತ ಕಾರಣಕ್ಕೆ ಮೈಕ್ ಬುಕ್ ಮಾಡಿದ್ದೆ ನಾನು. ಸೊ ಯಾವ ಮೈಕ್ ಹೇಗೆ ವರ್ಕ್ ಆಗುತ್ತೆ, ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ತೋರಿಸ್ತೇನೆ. ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಇದು ಮೈಕ್ ಅನ್ನ ತಗೊಳ್ಳೇಬೇಕು ಅಂತ. ಯಾಕಂತ ಹೇಳಿದ್ರೆ ಇನ್ನು ಇಂಟರ್ವ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ನನಗೆ ಡ್ಯುವೆಲ್ ಮೈಕ್ ಬೇಕಿತ್ತು, ಅಂದ್ರೆ ಇಂಟರ್ವ್ಯೂ ಮೈಕ್ ಬೇಕಿತ್ತು. ಈಗ ನಾನ್ ಮತ್ತೆ ನೀವು ಮಾತಾಡೋದಿರ್ತಲ್ವಾ, ಸೊ ಆ ಟೈಪ್ ಅಲ್ಲಿ ಬೇಕಿತ್ತು ನಂಗೆ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದೇನೆ. ಅಂಡ್ ಇನ್ನು ಜಾಸ್ತಿ ಕಂಟೆಂಟ್ ಗಳನ್ನ ತರ್ತೇನೆ ಆಯ್ತಾ.
ಎಸ್, ಇನ್ನು ಆದಷ್ಟು ಜಾಸ್ತಿ ಕಂಟೆಂಟ್ಗಳನ್ನ ತರ್ತೇನೆ, ಒಳ್ಳೆ ಕ್ಲಾರಿಟಿ ಇರುವಂತ ವಿಡಿಯೋಸ್ಗಳನ್ನ ಕೂಡ ಹಾಕ್ತೇನೆ. ಸೊ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ಸೊ ಅದಕ್ಕಿಂತ ಜಾಸ್ತಿನೇ ನೋಡ್ತೇನೆ, ಟ್ರೈ ಮಾಡ್ತೇನೆ. ಅಂಡ್ ನೋಡಿ, ಫಸ್ಟಿಗೆ ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಡು ಬನ್ನಿ ಬೈಕ್ ಇದು. ಎಸ್, ಇದು ನಾನು ಪರ್ಚೇಸ್ ಮಾಡಿರುವಂಥದ್ದು ಅಮೆಝಾನ್ ಅಲ್ಲಿ. ನನಗೆ ಇದು ತುಂಬಾ ದಿನಗಳಿಂದ ತಗೊಳ್ಬೇಕು ಅಂತ ಇತ್ತು. ಯಾಕಂತ ಹೇಳಿದ್ರೆ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇರಲಿ, ಮತ್ತೆ ವಾಯ್ಸ್ ಸ್ವಲ್ಪ ಹೈ ಇರಲಿ, ಮತ್ತೆ ಇಂಟರ್ವ್ಯೂಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದು ಡುವೆಲ್ ಬರುವಂಥದ್ದು, ಅಂದ್ರೆ ಈಗ ನಾನು ಮತ್ತೆ ಮತ್ತೊಬ್ರು ಮಾತಾಡಿದ್ರು ಕೂಡ ಇದು ಒಂದರಲ್ಲೇ ರೆಕಾರ್ಡ್ ಆಗುತ್ತೆ. ಸೊ ಆ ಟೈಪಿನ ಒಂದು ಮೈಕ್ ಇದು. ಸೊ ಇದರ ಒಳಗೆ ಹೇಗಿದೆ ನೋಡಿ ನೀವು. ಇದರ MRP ಗೊತ್ತಿಲ್ಲ ನಂಗೆ, 8000 ಏನೋ ಇರಬೇಕು. ಆದ್ರೆ ನಂಗೆ ಸಿಕ್ಕಿರುವಂಥದ್ದು ಇದು 4000 ರುಪೀಸ್ಗೆ. ನಾನು ತಗೊಂಡಿರೋದು EMI ಅಲ್ಲಿ. ಅಮೆಝಾನ್ ಅಲ್ಲಿ ಗೊತ್ತಿರ್ಬೋದು ನಿಮಗೆ, ಅಮೆಝಾನ್ ಪೇ ಲೇಟರ್ ಅಂತ ಆಪ್ಷನ್ ಇದೆ. ಸೊ ಅದರಲ್ಲಿ ನಾನು ಪರ್ಚೇಸ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸ್ವಲ್ಪ ವಾಯ್ಸ್ ಎಲ್ಲ ಕ್ಲಾರಿಟಿ ಇರಲಿ ಅನ್ನುವಂಥ ಒಂದೇ ಒಂದು ಇಂಟೆನ್ಷನ್ ಇಂದ. ಅಂಡ್ ಈ ಸಲ ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೇಲೆ ಇದು ತಗೊಂಡಿದ್ದೇನೆ. ಸೊ ಇದು 4 ಸ್ಟಾರ್ ಇತ್ತು. ತುಂಬ ಚೆನ್ನಾಗಿರುವಂತಹ ಮೈಕ್. ಆ್ಯಂಡ್ 120 ಮೀಟರ್ಗೂ ಕೂಡ ವಾಯ್ಸ್ ಕೇಳಿಸುತ್ತೆ. ಇದು 2 ಟ್ರಾನ್ಸ್ಮಿಟರ್, 1 ರಿಸೀವರ್. ಸೊ ಇದು ಆನ್ ಮಾಡುವಂಥ ಕೆಲವೊಂದು ಸಿಸ್ಟಮ್ ಎಲ್ಲ ನನಗೆ ಇದರಲ್ಲಿ ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಮತ್ತೆ ನಾವು ಎಷ್ಟೇ ದೂರದಿಂದ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿದ್ರು 120 ಮೀಟರ್ ತನಕ ಇದು ವಾಯ್ಸ್ ಕೇಳಿಸುತ್ತೆ ಅಂತೆ. ಸೊ ಅದು ನಂಗೆ ಇಷ್ಟ ಆಯಿತು. ಅಂಡ್ ಇದರಲ್ಲಿ ಕೆಲವೊಂದು ಕೇಬಲ್ ಅದು ಇದೆಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಕನೆಕ್ಟರ್ ಅದು ಇದು ಅಂತ. ಸೊ ಇಯರ್ಫೋನ್ ಕೂಡ ಇದೆ ನೋಡಿ. ಸೊ ಕೇಳಿಸ್ತದ ಇಲ್ವಾ ವಾಯ್ಸ್ ಹಾಗೆ ಹೀಗೆ ಅಂತ ನೋಡುವಂಥದ್ದು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮುಂದೆ ನೀವು ನನ್ನ ವಾಯ್ಸ್ ಎಲ್ಲ ಕ್ಲಾರಿಟಿ ಇರ್ಬೋದು. ನಿಮಗೆ ಎಷ್ಟು ಬೆಟರ್ ಕೊಡ್ಲಿಕ್ಕೆ ಆಗ್ತದೆ ವ್ಲಾಗ್ಸ್ ಅಥವಾ ಯಾವುದೇ ಒಂದು ವಿಷಯಗಳನ್ನು ಕೂಡ, ಸೊ ಅಷ್ಟು ಬೆಟರ್ ಆಗಿ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಆ್ಯಂಡ್ ಏನಾದರೂ ನಿಮ್ಮ ಸಜೆಷನ್ಸ್ ಇದ್ರೂ ಕೂಡ ನನಗೆ ಹೇಳಿ. ಇಲ್ಲಿ ನೋಡಿ ಕೇಬಲ್ ಎಲ್ಲ ಇದೆ, ಅದರ ಕನೆಕ್ಟರ್ ಮತ್ತೆ ಕೇಬಲ್, ಮತ್ತೆ ಅದಕ್ಕೆ ನಾಯ್ಸ್ ಬರದಾಗೆ ಅದೆಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ, ಅದೆಲ್ಲ ಇದೆ ನೋಡಿ. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಬೈ, ಟೇಕ್ ಕೇರ್.